ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ರೈಸ್ ಲಾಡು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಒಂದು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ನಾನಿಲ್ಲಿ ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಇದನ್ನು ಹುರ್ಕೊಳ್ಬೇಕು. ನಾನಿಲ್ಲಿ ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ಅಕ್ಕಿ ಹುರ್ಕೊಳ್ತಾ ಇದ್ದೇನೆ. ನಾವು ಹುರ್ಕೊಳ್ಳುವಾಗ ಅಕ್ಕಿ ಎಲ್ಲ ಅರಳಬೇಕು, ಅಷ್ಟರ ತನಕ ನಾವು ಅಕ್ಕಿಯನ್ನು ಹುರ್ಕೊಳ್ಬೇಕು. ಈಗ ನೋಡಿ ಅಕ್ಕಿ ಎಲ್ಲ ಅರಳಿದೆ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈಗ ಇನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇದನ್ನು ತಣ್ಣಗಾಗಲು ಬಿಡೋಣ. ಈಗ ನೋಡಿ ಇದು ತಣ್ಣಗಾಗಿದೆ. ನಾನಿಲ್ಲಿ ಕೈಯಿಂದ ತೆಗೆದು ತೋರಿಸ್ತಾ ಇದ್ದೇನೆ. ನೋಡಿ ಅಕ್ಕಿ ಹೀಗೇ ಅರಳಬೇಕು. ಹುರ್ಕೊಂಡ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಹೀಗೇನೆ ನೋಡಿ, ಹೀಗೇನೆ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಉಳಿದ ಅಕ್ಕಿಯನ್ನು ಕೂಡ ಹೀಗೇನೆ ಪುಡಿ ಮಾಡಿದರೆ ಆಯಿತು. ನಾನಿಲ್ಲಿ 2 ಸಲ ಪುಡಿ ಮಾಡಿ ತೋರಿಸ್ತಾ ಇದ್ದೇನೆ. ಒಂದೇ ಸಲ ಪುಡಿ ಮಾಡಲಿಕ್ಕೆ ನನಗೆ ಆಗಲಿಲ್ಲ. 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ಒಂಚೂರು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. 1 ಕಪ್ಪು ಅಕ್ಕಿಗೆ 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ಪುಡಿ ಮಾಡಿ ಆದ ನಂತರ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ, ಅರ್ಧ ಟೀ ಸ್ಪೂನ್ನಷ್ಟು. ಪುಡಿ ಮಾಡಿ ಇಟ್ಟಿರುವ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಗೇರು ಬೀಜ ಮತ್ತು ಬಾದಾಮ್ ತಗೊಂಡಿದ್ದೇನೆ, ಅದನ್ನು ಜಜ್ಜಿ ಹಾಕಿದ್ದೇನೆ. ಇದು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಬೇಡ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಕ್ಕಿ ಮತ್ತು ಬೆಲ್ಲ ಚೆನ್ನಾಗಿ ಸೆಟ್ ಆಗಬೇಕು, ಅಷ್ಟರ ತನಕ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನಿಲ್ಲಿ ಉಂಡೆ ಕಟ್ತಾ ಇದ್ದೇನೆ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ನೋಡಿ, ಅಷ್ಟು ದೊಡ್ಡ ಉಂಡೆ ಕಟ್ಕೊಳ್ಬೋದು. ರೈಸ್ ಲಾಡು ಮಾಡುವ ರೆಸಿಪಿ ನಾನು ಇದಕ್ಕಿಂತ ಮುಂಚೆ ಕೂಡ ಮಾಡಿ ತೋರಿಸಿದ್ದೇನೆ. ಅದರಲ್ಲಿ ಬೆಲ್ಲ ನಾನು ಪಾಕ ಮಾಡಿ ರೈಸ್ ಲಾಡು ಮಾಡಿದ್ದೇನೆ. ಇದರಲ್ಲಿ ಬೆಲ್ಲ ಉಡಿ ಮಾಡಿ ರೈಸ್ ಲಾಡು ಮಾಡಿ ತೋರಿಸಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.